ಶಿಷ್ಯನಿಂದ ಆಮೇಲೆ ಶಿಷ್ಯ ಬಿಡಿ. ಯಾರು ಸುದೀಪ್ ಅವರು, ತೂದೀಪ್ ಶ್ರೀನಿವಾಸ್ ಅವ್ರ ಮಗನ ನಾನು ನೋಡಿದ್ದೀನಿ, ನನಗೆ ಪರಿಚಯ ಇಲ್ಲ. ಮಾಡಿ ಸರ್, ಒಳ್ಳೆ ಆರ್ಟಿಸ್ಟು, ತುಂಬ ಒಳ್ಳೆ, ತುಂಬ ಡೆಡಿಕೇಟೆಡ್ ಹುಡುಗ, ಹಂಗೆ ಹಿಂಗೆ ಅಂತೇಳಿ ಪಾಪ ಅವರು ದರ್ಶನ್ ಬಗ್ಗೆ ತುಂಬ ಹೇಳಿದರು. ಅಲ್ಲ, ದರ್ಶನ್ ಅವ್ರ ಪಾಪ ರೆಮ್ಯುನರೇಷನ್ ಅಂತೇಳಿ ಇದು ಮಾಡಿಲ್ಲ. ದರ್ಶನ್ ಅವರು ಹಿಂಗೆ ಅಂತೇಳಿ ಫಸ್ಟು ಆ್ಯಕ್ಚುಲಿ ಸುದೀಪ್ ಅವ್ರು ಆ್ಯಕ್ಟ್ ಮಾಡಬೇಕಾಯ್ತು ಈ ಪಿಕ್ಚರಲ್ಲಿ. ಫಸ್ಟ್ ಇವರು ಅಂದ್ಕೊಂಡಿದ್ದೆ ಯಾರು, ಅವಾಗ ಸ್ಪರ್ಶ ಎಲ್ಲ ಹಿಟ್ಟಾಗಿತ್ತು ಪಿಕ್ಚರ್, ಹುಚ್ಚ ಕೂಡ ಎಲ್ಲ ಮುಗ್ದು ಇದಾಗಿತ್ತು, ಒಂದು ಪಾಪ್ಯುಲಾರಿಟಿ ಬೆಳೆದಿತ್ತು ಒಂದು ಲೆವೆಲ್ಗೆ ಸುದೀಪ್ ಅವ್ರದ್ದು. ಸತ್ಯ ಅವರು ಸರ್ ಸುದೀಪ್ ಹಾಕೋಣ, ಸುದೀಪ್ ಅವ್ರು ಕೂಡ ಸುದೀಪ್ ಅವ್ರ ಹತ್ರ ಹೋದು ಮಾತಾಡ್ದೆ ಎಲ್ಲ ಇದು ಮಾಡಿ ಎಲ್ಲ ಆಯಿತು ಅಂತೇಳಿ ಇದು ಮಾಡೋದು. ಕೊನೆಗೆ ಅವರು ನಮ್ಮ ಸುದೀಪ್ ಅವ್ರು ಹೇಳಿದ್ರು, ಇಲ್ಲ ಇನ್ನೊಂದು ಮಾಡೋಣ ಬೇರೆ, ನಾನೀಗ ವಾಲಿ ಅಂತ ಒಪ್ಕೊಂಡಿದ್ದೀನಿ ಅಂಥೇಳಿ ಇದು ಬೇಡ. ಅದಾದಮೇಲೆ ನಮ್ಮ ಶಿಷ್ಯ ದೀಪಕ್ ಶಿಷ್ಯನಿಂದ ಆಮೇಲೆ ಶಿಷ್ಯ ಬಿಡಿ, ಆಮೇಲೆ ಅವ್ರಿಗೆ ಹಾಕೊಬೇಕಂತ ನಾನು ಡೈರೆಕ್ಟ್ರ್ ಮಾತಾಡ್ಕೊಂಡು ಸರಿ ಆ ಸಲ ಹಿಂಗೆ ಮಾಡಿದೆ. ಒಂದು ವಾರದಲ್ಲಿ ಅವ್ನಿಗೆ ಒಂದು ಆ್ಯಕ್ಸಿಡೆಂಟ್ ಆಯಿತು. ಅದಾದಮೇಲೆ ಟೈಫಾಯ್ಡ್ ಟರ್ನ್ ಆಗೋಯ್ತು ದೀಪಕ್ಗೆ. ಸರಿ ಅದಾಯಿತು, ಹಿಂಗೆ ಹಿಂಗೆ ನಡೀತಾ ಇತ್ತು. ರೂಮ್ ಹಾಕೋದು, ಓಡಾಡೋದು, ಕಿರ್ಚೋದು, ಬರೀ ಇದೇ ಯೋಚನೆಯಲ್ಲೇ ಇದ್ದ. ಆಮೇಲೆ ಒಂದಿನ ಸುದೀಪ್ ಅವರು ಹತ್ರ ಹೋದ, ಸಾರ್ ಅಯ್ಯೋ ಮಾಡಿ ಸಾರ್, ಹಂಗೆ ಬಾಮ ಇನ್ನೊಂದು ಮಾಡ್ತೀನಿ ಗ್ಯಾರಂಟಿ, ಯಾವಾಗನ ಹೇಳು ಖಂಡಿತವಾಗಿ ನಾನು ಮಾಡ್ತೀನಿ ಬಾಮ, ಇದು ವಾಲಿ ಎಲ್ಲ ಮುಗಿದು ಬಿಡಲಿ ಅಂಥೇಳಿ ಪಾಪ ಹೇಳ್ದ. ಅವಾಗ ಕಾಯ ಒಂದು ಇದ್ದಿರಲ್ಲ, ಆವಾಗ ನಮ್ಮ ಸ್ಪಿರಿಟ್ ಹೆಂಗಿರುತ್ತೋ ಏನೋ ಅಂತೇಳಿ ಏನು ಮಾಡಿ ಅವರು ಸುದೀಪ್ ಹೇಳಿದ್ರು, ಬಾಮ ಒಂದು ಸಜೆಸ್ಟ್ ಮಾಡಿದ್ರೆ ತಪ್ಪು ತಿಳ್ಕೊಂಬೇಡ, ನಾನು ಮಾಡಲಿಲ್ಲ ಅಂತೇಳಿ ಇನ್ನೊಬ್ರು ನಾನು ಹೇಳ್ತೀನಿ, ನಿನ್ನ ಹೆಂಗೆ ತೊಗೊಂತೀಯ ಗೊತ್ತಿಲ್ಲ ಅಂದರೆ ಆಯಿತು ಹೇಳಿ ಬಾಸ್. ಅವರು ಹೇಳಿದ್ರು, ನೋಡು ತೂದೀಪ್ ಶ್ರೀನಿವಾಸ್ ಅವ್ರ ಮಗನ ನಾನು ನೋಡಿದ್ದೀನಿ, ನನಗೆ ಪರಿಚಯ ಇಲ್ಲ, ತುಂಬ ಚೆನ್ನಾಗಿದ್ದಾನೆ, ಹೈಟು ವೆಯ್ಟು ಪರ್ಸ್ನಾಲಿಟಿ ಸ್ಟಾರ್ಟರ್ ಇದ್ದಾನೆ, ನೋಡು, ಯಾಕಂದರೆ ನಾನು ಸಬ್ಜೆಕ್ಟ್ ನೀನು ಹೇಳ್ಸಿದ್ಯಾ ನನಗೆ, ಅದೊಂದು ಸೂಟ್ ಆಗ್ಬೋದು ನೋಡು ಅಂಥೇಳಿ ಸಜೆಸ್ಟ್ ಮಾಡಿದರು ಯಾರು ಸುದೀಪ್ ಅವರು. ಹೌದಾ ಸಾರ್ ನೋಡೋಣ ಸಾರ್ ಅಂಥೇಳಿ, ನಮ್ಮ ಸತ್ಯ ನಂಗೆ ಸ್ಪಿರಿಟ್ ಕೂಡ ಜಾಸ್ತಿ, ಸಾರ್ ನೋಡೋಣ ಸಾರ್ ಅಂಥೇಳಿ. ಸರಿ ಆಮೇಲೆ ಯಾವ ಪಿಕ್ಚರ್ ಮಾಡ್ತಾ ಅನ್ನೋದು ಎಲ್ಲರ ಮನೆ ದೋಸೆ ತೂತೆ ಮತ್ತು ಒಂದಷ್ಟು ಪಿಕ್ಚರ್ ಅಂಬಿಕಾ ಸೀರಿಯಲ್ ಮಾಡಿದರು. ನಾನು ನಮ್ಮ ಅಂಬಿಕಾ ಸೀರಿಯಲ್ ಗೋವಿಂದಕ್ಕೆ ಫೋನ್ ಮಾಡಿದೆ, ಹೆಸರು ತಮ್ಮ ಅವ್ರಿಗೆ, ಪಾಪ ಅವ್ರ ನಂಬರ್ ಸಿಗಲಿಲ್ಲ. ಕೊನೆಗೆ ಎಲ್ಲರ ಮನೆ ದೋಸೆ ತೂತೆ ಪ್ರಕಾಶ್ ಮಾಡಿದ್ರು. ಪ್ರಕಾಶ್ ಅವರು ನನ್ನ ಸ್ನೇಹಿತರು, ಉದಯ ಟಿ ವಿ ಪ್ರಕಾಶ್ ಅಂತ, ಈ ವರ್ಧಾ ಡೈರೆಕ್ಟ್ರು, ಪ್ರೊಡ್ಯೂಸರ್ ಕಮ್ ಡೈರೆಕ್ಟ್ರು. ಅವರು ಪ್ರಕಾಶ್ ಫೋನ್ ಮಾಡಿದ್ರು, ಪ್ರಕಾಶ್ ಈ ಥರ ಹಿಂಗೆ ದರ್ಶನ್ ಅವರು ನಿಮ್ಮ ಪಿಕ್ಚರ್ ಆ್ಯಕ್ಟ್ ಮಾಡ್ತಾಯಿದ್ದೀರಂತೆ. ಸರ್ ಹೌದು ಸಾರ್ ಅಂತ ಹೇಳೋದು. ಅವ್ರ ನಂಬರ್ ಕೊಡ್ತೀರಾ, ಒಂದು ಪಿಕ್ಚರ್ ಪ್ಲ್ಯಾನ್ ಮಾಡ್ತಾಯಿದ್ವಿ. ಮಾಡಿ ಸಾರ್, ಒಳ್ಳೆ ಆರ್ಟಿಸ್ಟು, ತುಂಬ ಒಳ್ಳೆ, ತುಂಬ ಡೆಡಿಕೇಟೆಡ್ ಹುಡುಗ, ಹಂಗೆ ಹಿಂಗೆ ಅಂತೇಳಿ ಪಾಪ ಅವರು ದರ್ಶನ್ ಬಗ್ಗೆ ತುಂಬ ಹೇಳಿದರು ಪ್ರಕಾಶ್ ಅವರು. ಆಮೇಲೆ ಫೋನ್ ಮಾಡಿದೆ, ದರ್ಶನ್ ಅವರು, ನಾನು ಹೇಳಿದೆ, ದರ್ಶನ್ ಅವರು ನಮಸ್ತೆ, ನಾನು ಬಾಮ ಹರೀಶ್ ಮಾತಾಡ್ತೀನಿ, ಎಲ್ಲಿದ್ದಾರೆ, ನಿಮ್ಮನ್ನು ಭೇಟಿ ಆಗಬೇಕಲ್ಲ ಅಂಥೇಳಿ. ಸರ್ ನಾನು ಇಲ್ಲಿ ರಿಂಗ್ ರೋಡಲ್ಲಿ ಇದ್ದೀನಿ ಸಾರ್ ಅಂಥೇಳಿ, ಕರ್ನಾಟಕ ಕೊಂಡಲ್ಲಿ ಹೋಗ್ತಾಯಿದ್ದೀನಿ ಸರ್ ಅಂತೇಳಿ ಹೇಳೋದು. ದರ್ಶನ್ ಅವ್ರು ಬರ್ತೀರಾ, ಬಂದು ಭೇಟಿ ಆಗಬೇಕು ಅಂತ ಬಂದು ನಮ್ಮ ಆಫೀಸಲ್ಲಿ ಇದೇ ಆಫೀಸಲ್ಲಿ ಬಂದು ಭೇಟಿಯಾಗಿ ಅಲ್ಲಿಂದ ನಮ್ಮದು ಒಂದು ಫ್ರೆಂಡ್ಶಿಪ್ ಹಂಗೆ ಸ್ಟಾರ್ಟ್ ಆಯಿತು, ಹಂಗೆ ಮೂವ್ಮೆಂಟ್ ಆಯಿತು. ಹಂಗೆ ದಿನ ಕಳೆದಂತೆ ಕೊನೆಗೆ ಅವರೇ ಫಿಕ್ಸ್ ಆಗ್ತಾರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.